ತುಳುನಾಡಿನ ಭಾಷೆ ಸಾಹಿತ್ಯ ಸಂಸ್ಕೃತಿ ಉಳಿಸುವಲ್ಲಿ ತುಳು ಸಿನಿಮಾಗಳು ಮಹತ್ವದ ಪಾತ್ರ ವಹಿಸುತ್ತಿವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ರಮಾನಾಥ್ ರೈ ಹೇಳಿದ್ದಾರೆ. ಮಂಗಳೂರಿನ ಪುರಭವನದಲ್ಲಿ ತುಳು ಚಲನಚಿತ್ರ ನಿರ್ಮಾಪಕರ ಸಂಘ ಆಯೋಜಿಸಿರುವಂತಹ ಪ್ರಥಮ ತುಳು ಫಿಲ್ಮ್ ಫೆಸ್ಟಿವಲ್ 2018ರ ಉದ್ಘಾಟನಾ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಸಂದೇಶಪೂರ್ವಕ ಸಿನಿಮಾಗಳ ಮೂಲಕ ಕೋಸ್ಟಲ್ವುಡ್ ಇನ್ನಷ್ಟು ಪ್ರಕಾಶಮಾನವಾಗಿ ಬೆಳೆಯಲಿ ಎಂದು ಅವರು ಹೇಳಿದರು. ಸಿನಿಮಾದ ಈ ಒಂದು ಫಿಲ್ಮ್ ಫೆಸ್ಟಿವಲ್ ಏನೇ ನಿಖಲೆಗೆ ಭಾಗವಹಿಸಿದ ಒಂದು ಅವಕಾಶ ಬಹುಶಃ ಒಂದು ತುಂಬ ದಿನಗಳು ನನಾತ್ ಹೆಚ್ಚಿಗೆ ಫಿಲ್ಮ್ ಬರ್ತದೆ ಯಶಸ್ವಿ ಫಿಲ್ಮ್ ಈ ಒಂದು ತುಳು ಭಾಷೆ ನಿರ್ಮಾಣ ಪ್ರೇಕ್ಷಕರನ್ನ ಒಂದು ಅಭಿಮಾನಗೂ ಈ ತುಳು ಭಾಷೆ ಚಿತ್ರಗಳು ಆವಡಿ ಬಂದಿನ ಅಪೇಕ್ಷೆ ಮತ್ತೊಂದು. ಕಾರ್ಯಕ್ರಮವನ್ನು ಕಾಲೇಜು ಸಮೂಹ ಸಂಸ್ಥೆಯ ಅಧ್ಯಕ್ಷ ಎಸ್ ಗಣೇಶ್ ರಾವ್ ಉದ್ಘಾಟಿಸಿ ಮಾತನಾಡಿ, ಕರಾವಳಿ ಕರ್ನಾಟಕದಲ್ಲಿ ತುಳು ಸಿನಿಮಾ ಹಬ್ಬ ಆಚರಿಸುತ್ತಿರುವುದರಿಂದ ತುಳುವರಿಗೆ ಹಳೆಯ ಕಾಲ ನೆನಪುಗಳನ್ನು ಮೆಲುಕು ಹಾಕಲು ಸಾಧ್ಯವಿದೆ ಎಂದು ಹೇಳಿದರು. ಯಶಸ್ವಿಯಾಗಿ ಬಂದ ಪಾತ್ರ ಬಂದು ನಿಖಲೆ ಪೂರ ವೇದಿಕೆ ನಿಖಲೆಗೆ ಅತ್ಯಂತ ಹೃತ್ಪೂರ್ವಕವಾದ ಇಲ್ಲಿ ರಡ್ಡು ಸಂಘಟನೆ ನಮ್ಮ ಏನು ಪಟ್ಟಿಯಲ್ಲ ಬೈದೇರು ಮಸ್ತ್ ಖುಷಿಯಾಗ್ಬಿಟ್ಟು ಯಾಕಂದ್ರೆ ಈ ಜೋಡಣೆ ಇಪ್ಪಾಡು ಎನ್ನ ಸಂಘ ನಿನ್ನ ಸಂಘ ಆಲ್ನ ಸಂಘ ಬೇನ ಸಂಘ ಬುಡ್ಚಿ ಸಂಘ ಉಂಜಿ ತುಳುವೇನ ಸಂಘ. ಕಾರ್ಯಕ್ರಮದಲ್ಲಿ ಮೇಯರ್ ಕವಿತಾ ಸನಿಲ್, ಚಿತ್ರರಂಗದ ಗಣ್ಯರಾದ ರಿಚರ್ಡ್ ಕ್ಯಾಸ್ಟಲಿನೋ, ಡಾಕ್ಟರ್ ಸಂಜೀವ ದಂಡಕೇರಿ, ಸುಮನ್, ದಿವಕರ್, ಯಜ್ಞೇಶ್ ಬರ್ಕೆ, ತುಳು ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷ ರಾಜೇಶ್ ಬ್ರಹ್ಮವರ್, ತುಳು ಚಲನಚಿತ್ರ ನಿರ್ಮಾಪಕರ ಸಂಘದ ಕಾರ್ಯದರ್ಶಿ ಸಚಿನ್ ಎಸ್, ಆರ್ಜೆ ಅನುರಾಗ್ ಮತ್ತಿತರರು ಉಪಸ್ಥಿತರಿದ್ದರು.